ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೊಂಟೆಪದವು ಇಲ್ಲಿರುವಂತಹ ಹ್ಯಾಂಡ್ಬಾಲ್ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಸುಮಾರು 12 ಸಂಸ್ಥೆಗಳಿಂದ 250 ವಿದ್ಯಾರ್ಥಿಗಳು ಈಗಾಗಲೇ ತಲುಪಿದ್ದಾರೆ. ಉಪಹಾರವನ್ನು ಸೇವಿಸ್ತಾ ಇದ್ದಾರೆ ಅನ್ಕೋತೇನೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಪಂಚಾಯತ್ನ ಪ್ರಥಮ ವಿದ್ಯಾಸಂಸ್ಥೆಗೆ ನಾವು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮೂಲಕ ಸ್ವಾಗತಿಸೋಣ. ಎಲ್ಲರಿಗೂ ಶುಭೋದಯ. ಇಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳುವಂತಹ ತತ್ವಶಾಸ್ತ್ರವು ಒಂದು ಸದೃಢವಾದ ಮನಸ್ಸು, ಒಂದು ಸದೃಢವಾದಂತಹ ಆರೋಗ್ಯಕರವಾದಂತಹ ದೇಹದಲ್ಲಿ ಮಾತ್ರ ಇರಲು ಸಾಧ್ಯ ಅಂತ ಹೇಳ್ತದೆ. ಜೀವನದಲ್ಲಿ ಕ್ರೀಡೆಗಳ ಮಹತ್ವವನ್ನು ಇದು ಹೇಳ್ತದೆ. ಇಂದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬಂಟ್ವಾಳ ಮತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೊಂಟೆಪದವು ಇದರ ಸಂಯುಕ್ತ ಆಶ್ರಯದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟವು ಆರಂಭಗೊಳ್ಳಿಕ್ಕಿದೆ. ಇದಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನು, ಅತಿಥಿಗಳನ್ನು, ಶಿಕ್ಷಕರನ್ನು, ವಿದ್ಯಾರ್ಥಿ ಮಿತ್ರರನ್ನು, ವಿದ್ಯಾಭಿಮಾನಿಗಳನ್ನು, ಗ್ರಾಮದವರನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ, ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಬಹಿರಂಗ ಚೆಲುವೆ ತಗೋ, ಆಕಾರ ನೀನು ಸಾಕಾರ ನಾನು, ನನ್ನಲ್ಲಿ ನೀನಾಗಿರು, ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಅತಿಥಿ ದೇವೋ ಭವ ಎಂದು ಗೌರವಿಸುವಂತಹ ಭಾರತೀಯ ಸಂಸ್ಕೃತಿಯಂತೆ ಬಂದಂತಹ ಅತಿಥಿಗಳನ್ನು, ಗಣ್ಯರನ್ನು ಸ್ವಾಗತಿಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀ ಸಂತೋಷ್ ಕುಮಾರ್ ಟಿ.ಎನ್. ಇವರು. ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಕ್ರೀಡಾಕೂಟ ನಮ್ಮ ಸಂಸ್ಥೆ KPSC ಮೊಂಟೆಪದವಿಯಲ್ಲಿ ನಡೀತಾ ಇದೆ. ಇದೊಂದು ವಿಶೇಷವಾದ ಸಂದರ್ಭ. ಈ ಒಂದು ವಿಶೇಷ ಸಂದರ್ಭಕ್ಕೆ ನಮ್ಮ ಮಾನ್ಯ ಸಭಾಪತಿಗಳು ಆದಂತಹ, ಮಾನ್ಯ ಶಾಸಕರು ಆದಂತಹ ಶ್ರೀ UT ಖಾದರ್ ಸರ್ ಅವರಿದ್ದಾರೆ. ಅವರನ್ನ ನಮ್ಮ KPSC ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಇದಕ್ಕೆ ವಿದ್ಯಾರ್ಥಿನಿ ಹೂ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪಂಚಾಯತ್ನ ಪ್ರಥಮ ಪ್ರಜೆಯಾದಂತಹ ಶ್ರೀ ನವಾಜ್ ಕಲ್ಲಲ್ಕೋಡಿ ಅವರಿದ್ದಾರೆ. ಅವರಿಗೆ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆಗೆ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಡಿಸ್ಕಸ್ ಥ್ರೋ ಇರುವಂತಹ ಶ್ರೀ ಬಾಲೇಂದ್ರ ಸಿಂಗ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಅವರ ಜೊತೆಗೆ ನಮ್ಮ ಇನ್ನೋರ್ವ ಅತಿಥಿಗಳಾದಂತಹ ಶ್ರೀ ಕಿಶನ್ ಅವರಿದ್ದಾರೆ. ಅವರಿಗೆ ಕೂಡ ನಾನು ಆತ್ಮೀಯವಾದ ಸ್ವಾಗತ. ಹಾಗೆಯೇ ನಮ್ಮ ಜೊತೆಗೆ ಇವತ್ತು ಜಲೀಲ್ ಅವರಿದ್ದಾರೆ, ಅಬ್ದುಲ್ ಜಲೀಲ್ ಅವರು, ಅವರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆಯೇ ನಮ್ಮ ಜೊತೆಗೆ ಮಾನ್ಯ ಪ್ರಾಂಶುಪಾಲರಾದಂತಹ ಸುರೇಶ್ ಅವರಿದ್ದಾರೆ, ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಹಿರಿಯರಾದಂತಹ ಪದ್ಮನಾಭ ನರಿಂಗಾರ್ ಅವರಿದ್ದಾರೆ, ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಆಲಿ ಕುನ್ನಿ ಅವರಿದ್ದಾರೆ, ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಅಬ್ದುಲ್ ರೆಹಮಾನ್ ಅವರಿದ್ದಾರೆ, ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಇರುವಂತಹ ವಿಷ್ಣು ನಾರಾಯಣ ಹೆಬ್ಬಾರ್ ಪರಿವೀಕ್ಷಕರು, ದೈಹಿಕ ಶಿಕ್ಷಕರು, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಇರುವಂತಹ ಹನೀಫ್ ಚಂದ ಇತ್ತಲು STM ಅಧ್ಯಕ್ಷರು, ಪ್ರಾಥಮಿಕ ಶಾಲೆ, ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಇರುವಂತಹ ಸತೀಶ್ ಕೌಡೂರು STM ಸದಸ್ಯರು, ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಇಸ್ಮಾಯಿಲ್ರು STM ಸದಸ್ಯರು, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಇರುವಂತಹ ಪಂಚಾಯತ್ ಸದಸ್ಯರು ಗಿರಿಜಾ, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಇರುವಂತಹ ಪಂಚಾಯತ್ ಸದಸ್ಯರು ಫಯಾಜ್, ಅವರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಅನೀಫ್ ಬಾಳೆಪುಡಿ ಪಂಚಾಯತ್ ಸದಸ್ಯರು, ಇವರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಜೊತೆ ಇರುವಂತಹ ಮುರಳೀಧರ್ ಶೆಟ್ಟಿ ಮೋರ್ಲಾ, ನಮ್ಮ ಅಧ್ಯಕ್ಷರು ಮತ್ತು ಪಂಚಾಯತ್ ಸದಸ್ಯರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಇರುವಂತಹ ಎಲ್ಲ ಮಾಧ್ಯಮ ಮಿತ್ರರು, ಹಾಗೆ ಇರುವಂತಹ ಬಂದಿರುವಂತಹ ಎಲ್ಲ ದೈಹಿಕ ಶಿಕ್ಷಕರು, ಹಾಗೆ ನಮ್ಮ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ
ಶ್ರೀಮತಿ ರತ್ನಾವತಿ ಮೇಡಮ್ ಅವರು ಇದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಇರುವಂತಹ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಪ್ರಮೀಳಾ ಮೇಡಮ್ ಅವರಿಗೂ ಆತ್ಮೀಯವಾದ ಸ್ವಾಗತ. ಬಂದಿರುವಂತಹ ಎಲ್ಲ ದೈಹಿಕ ಶಿಕ್ಷಕರು, ಬಂದಿರುವಂತಹ ಎಲ್ಲ ನನ್ನ ಕ್ರೀಡಾಳುಗಳು, ಬಂದಿರುವಂತಹ ನನ್ನ ಎಲ್ಲ ಇತರ ಸಂಘ ಸಂಸ್ಥೆಯ ಅಧಿಕಾರಿಗಳು, ಪದಾಧಿಕಾರಿಗಳು, ಶಿಕ್ಷಕರನ್ನ ನಾನು ಒಂದೇ ಮಾತಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇವತ್ತು ವಿಶೇಷವಾದ ದಿನ, ಮಾನ್ಯ ಮಾಂತ್ರಿಕ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮದಿನ ಕೂಡ ಆಗಿದೆ. ಅದನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಈ ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಎಲ್ಲರನ್ನು ಕೂಡ ಒಂದೇ ಮಾತಲ್ಲಿ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಸರ್ ತಮಗೂ ಸ್ವಾಗತ. ಇನ್ನು ಈ ಕ್ರೀಡಾಕೂಟದ ಉದ್ಘಾಟನೆ ಆಗಮಿಸಿರುವಂತಹ ಗಣ್ಯರು, ಮಾನ್ಯ ಸಭಾಪತಿಗಳು ಶ್ರೀ ಯುಟಿ ಖಾದರ್ ಸರ್, ಅದೇ ರೀತಿ ಶ್ರೀಯುತ ಬಾಲೇಂದ್ರ ಸಿಂಗ್ ನ್ಯಾಷನಲ್ ಲೆವೆಲ್ ಡಿಸ್ಕಸ್ ಥ್ರೋ ಚಾಂಪಿಯನ್, ಅದೇ ರೀತಿ ಶ್ರೀ ಕಿಶನ್ ಉದ್ಯಮಿಗಳು, ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೊಡಬೇಕಾಗಿ ಅವರಲ್ಲಿ ಪ್ರೀತಿಪೂರ್ವಕ ವಿನಂತಿ. ನಾನು ಪ್ರಪ್ರಥಮವಾಗಿ ಕೆಪಿಎಸ್ಸಿ ಸ್ಕೂಲ್ನ ಅಧ್ಯಕ್ಷ ಸದಸ್ಯರನ್ನು, ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರನ್ನು, ಎಲ್ಲ ದೈಹಿಕ ಶಿಕ್ಷಕ ಸಂಸ್ಥೆಯವರನ್ನು, ವಿವಿಧ ಕಾಲೇಜಿನ ಬಂದಂತ ಎಲ್ಲ ಶಿಕ್ಷಕರನ್ನು ಎಲ್ಲ ಅಭಿನಂದಿಸ್ತೇನೆ. ಸರ್ಕಾರದ ಅವಕಾಶ ಕೊಟ್ಟಾಗ ಸ್ಥಳೀಯರೆಲ್ಲ ಸದಾವಕಾಶ ಪಡೆದುಕೊಂಡು ತಾವು ವಿದ್ಯಾರ್ಥಿನಿಗೆ ಅತ್ಯುತ್ತಮವಾದ ಒಂದು ಸ್ಪರ್ಧೆ ಅಂತ ಹೊತ್ತು ಎಲ್ಲ ಸವಲತ್ತುಗಳೊಟ್ಟಿಗೆ ತಾವು ಏರ್ಪಾಡು ಮಾಡಿದ್ದೀನಿ. ನನಗೆ ವಿಶ್ವಾಸ ಇದೆ, ಬಹುಶಃ ಇವತ್ತು ಈ ಒಂದು ಪಂದ್ಯಾಟ ಅತ್ಯಂತ ಸಂತೋಷದಿಂದ, ಅತ್ಯಂತ ಪ್ರೀತಿಯಿಂದ ಎಲ್ಲರೂ ಕೂಡ ಆನಂದಪಟ್ಟು ಶಾಶ್ವತವಾಗಿ ನೆಲೆ ನಿಲ್ಲುವಂತ ಮತ್ತು ನೆನಪಿಡುವಂತಹ ಒಂದು ಪಂದ್ಯಾಟವಾಗಿ ಹಮ್ಮಿಕೊಳ್ತದೆ ಅಂತ ಹೇಳಿಕೊಂಡು ಕೆಪಿಎಸ್ಸಿ ಮೊಂಟೆಬದು ಶಾಲೆ ರಾಜ್ಯದಲ್ಲಿ ಇವತ್ತು ಮಾದರಿಯಾದ ಶಾಲೆ. ಸುಮಾರು 1,000ಕ್ಕಿಂತ ಮಕ್ಕಳು ಇವತ್ತೊಂದು ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ಒಂದು ಸಂಸ್ಥೆ ಇದ್ರೆ ಅದು ಮೊಂಟೆಬದು ಕೆಪಿಎಸ್ಸಿ ಅಂತ ಬಹಳ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹಳಷ್ಟು ಇವತ್ತು ಮಂಗಳೂರು ನಗರ ಹತ್ತಿರವಿದ್ರೂ ಕೂಡ ಬಹಳಷ್ಟು ಪ್ರೈವೇಟ್ ಕಾಲೇಜ್ ಸ್ಕೂಲ್ಸ್ಗಳು ಇದ್ರೂ ಕೂಡ ಇವತ್ತು ಸರ್ಕಾರಿ ಶಾಲೆ ಮೇಲೆ ವಿಶ್ವಾಸ ಇಟ್ಟು ಇಷ್ಟು ಮಕ್ಕಳನ್ನು ಇಲ್ಲಿ ಕಲಿಸಿ ಇವತ್ತು ಅತ್ಯುತ್ತಮವಾದ ಒಂದು ಶಿಕ್ಷಣ ಮಾರ್ಪಡಲಿಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಇಲ್ಲಿರುವಂಥ ನಿಮ್ಮೆಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಶುಭಾಶಯ ಸಲ್ಲಿಸಿಕೊಂಡು, ಕ್ರೀಡಾಕೂಟ ನಿಮ್ಮ ಪ್ರತಿಭೆ ಮತ್ತು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ನಾವು ಇವತ್ತು ಸರ್ಕಾರ ಇವತ್ತು ಹಮ್ಮಿಕೊಳ್ತದೆ. ಇದನ್ನು ನೀವು ಪ್ರೀತಿಯಿಂದ ಆಡಬೇಕು. ಇಲ್ಲಿ ಕೋಪದಿಂದ, ದ್ವೇಷದಿಂದ ನಿಮ್ಗೆ ಯಾವುದೇ ಕ್ರೀಡಾಕೂಟ ಅವಕಾಶ ಮಾಡಿರಲಿ ಕೊಡಲಿಲ್ಲ. ನಿಮ್ಮ ಕ್ರೀಡೆಯ ಉದ್ದೇಶವೇ ಅದು ಶಾಂತಿ ಮತ್ತು ಪ್ರೀತಿಯ ಕ್ರೀಡೆ ಆಗಿರುವಂಥ ಅವಕಾಶ ಆಗಬೇಕು. ಗೆಲುವು ಮತ್ತು ಸೋಲೋದು ಸ್ವಾಭಾವಿಕ ಇದ್ದೇ ಇರ್ತದೆ. ಅದು ಎಲ್ಲವೂ ಕೂಡ ಇಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಂತ ಯಾರನ್ನ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಒಬ್ಬರು ನಾವು ಡಿಕ್ಲೇರ್ ಮಾಡದಿದ್ದರೆ ಈ ಪಂದ್ಯ ಮುಗಿಯುವುದು ಕೂಡ ಇಲ್ಲ. ಅದಕ್ಕೆ ಸಂಜೆ ಹೊತ್ತಾಗುವಾಗ ಒಬ್ಬರು ಗೆದ್ದಿದ್ದಾರೆ ಅಂತೇಳಿ ಘೋಷಣೆ ಮಾಡುವಂಥದ್ದು. ಆದ ಕಾರಣ ಈ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ, ಇವತ್ತಿನ ಸೋಲು ಅದು ಯಾರ ಸೋಲು ಕೂಡ ಅಲ್ಲ. ಇವತ್ತಿನ ಗೆಲುವು ಅದು ನಿಮ್ಮೆಲ್ಲರ ಗೆಲುವಾಗಲಿ, ವಿದ್ಯಾರ್ಥಿ ಗೆಲುವಾಗಲಿ ಅಂತೇಳಿ ನನ್ನ ಶುಭಾಶಯ ನಿಮ್ಗೆಲ್ಲರನ್ನು ಸಲ್ಲಿಸಿಕೊಂಡು, ನಿಮ್ಮ ಸಹಕಾರವನ್ನು ಯಾಚಿಸಿಕೊಂಡು ಮತ್ತೊಮ್ಮೆ ಶುಭಾಶಯ ಮತ್ತನೇ. ಹ್ಯಾಂಡ್ಬಾಲ್ ಈಗಲ್ಲ, ನಾನು ವಿದ್ಯಾರ್ಥಿ ಆಗಿದ್ದಾಗ ಸೈಂಟ್ ಅಲೋಷಿಯಸ್ನಲ್ಲಿ ಅವಾಗ ನಾವು ಪೀಟರ್ ಒಂದು ಮಾಸ್ಟರ್ ಇತ್ತು, ಅವತ್ತು ನಮಗೆ ಹ್ಯಾಂಡ್ಬಾಲ್ ಕೂಡ ಇತ್ತು. ಆ ಕಾಲ 40 ವರ್ಷಗಳ ಹಿಂದೆ ಹ್ಯಾಂಡ್ಬಾಲ್ ಅವತ್ತು ನಮಗೆ ಸೈಂಟ್ ಅಲೋಷಿಯಸ್ನಲ್ಲಿ ನಾವು ಆಡ್ತಾ ಇದ್ದೇವೆ. ಮತ್ತು ಬಾಲ್ ಮಾತ್ರ ಸಣ್ಣದಲ್ಲ, ಆಗ ವಾಲಿಬಾಲನ್ನೇ ನಾವು ಬಹುಶಃ ಇವತ್ತು ಹ್ಯಾಂಡ್ಬಾಲ್ ಹಾಕಿ ನಾವು ಉಪಕಾರ ಇವತ್ತು ಮಾಡ್ತಾ ಇದ್ದದ್ದು. ಮತ್ತೊಮ್ಮೆ ಶುಭಾಶಯ ಸಲ್ಲಿಸಿ ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ಪ್ರೋತ್ಸಾಹದಾಯಕ ಮಾತುಗಳನ್ನಾಡಿದಂಥ ಸರ್ ತಮಗೆ ವಂದನೆಗಳು. ಈಗ ನಮ್ಮ ಸಂಸ್ಥೆಗೆ ಅವರು ಸಭಾಧ್ಯಕ್ಷರಾಗಿ ಮೊದಲ ಬಾರಿಗೆ ಬಂದಿರುವ ಕಾರಣ ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೆ. ಶ್ರೀ ಯುಟಿ ಖಾದರ್, ಮಂಗಳೂರು ವಿಧಾನಸಭೆಯ ಕ್ಷೇತ್ರದ ಶಾಸಕರು, ಜನಪ್ರಿಯ ನಾಯಕರು, ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು, SDMC ಅಧ್ಯಕ್ಷರು, ಅದೇ ರೀತಿ ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳು ಹಾಗೆ ಸ್ಥಳೀಯ ನಾಯಕರು ಶ್ರೀ ಮೊಹಮ್ಮದ್ ನವಾಜ್ ಕಲ್ಲರಕೋಡಿ ನೂತನ ನರಿಂಗಾನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಅವರು ಆಯ್ಕೆಗೊಂಡಿರ್ತಾರೆ. ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು, ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಮಾನ್ಯ ಶಾಸಕರು ಇವರಿಗೆ ಗೌರವಿಸ್ತಾ ಇದ್ದಾರೆ. ಜೊತೆ ಅದರೊಂದಿಗೆ ಶ್ರೀಯುತ ಬಾಲೇಂದ್ರ ಸಿಂಗ್, ರಾಷ್ಟ್ರೀಯ ಮಟ್ಟದ ಡಿಸ್ಕಸ್ ಚಾಂಪಿಯನ್, ಇವರು ಕೂಡ ನಮ್ಮೊಂದಿಗೆ ಹಾಜರಿದ್ದಾರೆ. ಹಾಕಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದಂತಹ ಮೇಜರ್ ಧ್ಯಾನ್ ಚಂದ್ ಬಗ್ಗೆ ಈಗ ಮಾತಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ.
ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾ ಅಧಿಕಾರಿಯಾದಂಥ ಶ್ರೀಯುತ ವಿಷ್ಣು ನಾರಾಯಣ್ ಹೆಬ್ಬಾರ್ ಸರ್ ಇವರು. ಮೊದಲನೇದಾಗಿ ಬಂಟ್ವಾಳ ತಾಲೂಕಿನಲ್ಲಿ ಕಳೆದ 4 ವರ್ಷದಿಂದ ನಮ್ಮ ಈ ಒಂದು ಹ್ಯಾಂಡ್ಬಾಲ್ ಪಂದ್ಯಾಟ ನಡೀತಾ ಇರೋದು. ಕೇವಲ ಸರ್ ಹೇಳಿದಾಗೆ ಯುಟಿಕಾದ ಸೆಂಟ್ ಅಲೋಸಿಯಸ್ ಬಿಟ್ಟರೆ ಬೇರೆ ತಂಡಗಳಿರಲೇ ಇಲ್ಲ. ಕೇವಲ ಮಂಗಳೂರು ಕೇಂದ್ರಿತವಾದಂತಹ ಇದು ನಮ್ಮ ಈಗ ಬಂಟ್ವಾಳ ತಾಲೂಕಿನಲ್ಲಿ ಈ ವರ್ಷ 21 ತಂಡಗಳಾಗಿರೋದು ಬಹಳ ಖುಷಿಯ ಸಂಗತಿ. ಆದ್ದರಿಂದ ಎಲ್ಲರೂ ಒಂದ್ಸಲಿ ಚಪ್ಪಾಳೆಯೊಂದಿಗೆ ಇದನ್ನು ಒಂದು ಎಂಜಾಯ್ ಮಾಡೋಣ. ಇನ್ನೊಂದು ಒಳ್ಳೆಯ ಸಂಗತಿ ಅಂದರೆ ಕಳೆದ ವರ್ಷ ನಮ್ಮ ಬಂಟ್ವಾಳ ತಾಲೂಕಿನ ಪ್ರೆಸೆಂಟ್ ಮಾಡ್ತಾ ಇರುವಂತಹ ದೇವಮಾತಾ ತಂಡ ಅಂಡರ್ 14 ವಿಭಾಗದಲ್ಲಿ ಅವರು ವಿಭಾಗ ಮಟ್ಟದಲ್ಲಿ ಪ್ರಥಮ ಬಂದು ರಾಜ್ಯ ಮಟ್ಟಕ್ಕೆ ಹೋಗಿರುವಂಥದ್ದು ಇನ್ನೊಂದು ಉತ್ತಮವಾದಂತಹ ಸಂಗತಿ. ಅದು ಕೂಡ ನಮಗೆಲ್ಲರೂ ತಿಳಿದಿರಲಿ, ಕಳೆದ ವರ್ಷ ನಮ್ಮ ಎಲ್ಲ ವಿಭಾಗಗಳಲ್ಲಿ ಅಂಡರ್ 14 ವಿಭಾಗದಲ್ಲಿ ಪ್ರಥಮ, ಉಳಿದ ಎಲ್ಲ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ ದೇವಮಾತಾ ತಂಡ. 4 ವಿಭಾಗದಲ್ಲಿ ನಮ್ಮ ತಾಲೂಕನ್ನು ಪ್ರತಿನಿಧಿಸಿ ಜಿಲ್ಲೆಯಲ್ಲಿ 1ರಲ್ಲಿ ಪ್ರಥಮ, 3ರಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಅದಕ್ಕೂ ಕೂಡ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ಈ ಒಂದು ಇದರಲ್ಲಿ ಒಟ್ಟು ಹುಡುಗರಲ್ಲಿ 7 ತಂಡಗಳು, ಹುಡುಗಿಯರಲ್ಲಿ 5 ತಂಡಗಳು, ಬಾಲಕಿಯರಲ್ಲಿ 4 ತಂಡಗಳು ಭಾಗವಹಿಸಿವೆ. ಆ ಭಾಗವಹಿಸಿದ ಎಲ್ಲ ತಂಡಗಳಿಗೂ ಕೂಡ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಯಾಕೆಂದರೆ ಹ್ಯಾಂಡ್ಬಾಲ್ ನಮ್ಮದೇ ಇದರಲ್ಲಿ ತುಂಬ ಕಡಿಮೆ ತಂಡಗಳು ಭಾಗವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ವರ್ಷ ಇಷ್ಟು ತಂಡಗಳಾಗ್ತಾ ಇರೋದು ಬಹಳ ಖುಷಿಯ ಸಂಗತಿ. ಎರಡನೇದಾಗಿ ಇವತ್ತು ಧ್ಯಾನ್ ಚಂದ್ರ ಒಂದು ಜನ್ಮದಿನ ನಿಮಿತ್ತವಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಧ್ಯಾನ್ ಚಂದ್ರ ಅವರ ಎರಡೇ ಒಂದು ಘಟನೆಯನ್ನು ಹೇಳಿಕೆ. ಒಂದನೇದಾಗಿ ಅವರ ಒಂದು ಪರಿಶ್ರಮ, ಶ್ರದ್ಧೆಯಿಂದ ಯಾರು ಎಷ್ಟು ಮೇಲಕ್ಕೆ ಹೋಗಲಿಕ್ಕೆ ಆಗ್ತದೆ ಎನ್ನುವಂಥದ್ದು ಧ್ಯಾನ್ ಚಂದ್ ಅವರು ಉದಾಹರಣೆ. ಮೊದಲನೇದಾಗಿ ಅವರ ಈಗಿನ ಹಾಗೆ ಯಾವುದೇ ಅಸ್ಟ್ರೋಟರ್ಫ್ ಮೈದಾನಗಳಿರಲಿಲ್ಲ, ಹಾಕಿಯ ಹಾಗೆ ಫ್ಲಡ್ ಲೈಟ್ಗಳಿರಲಿಲ್ಲ. ಆದರೆ ಅವರ ಕತ್ತಲಲ್ಲೇ ತಮ್ಮ ಅಭ್ಯಾಸವನ್ನು ಮುಂದುವರಿಸಿಕೊಂಡು ಅವರ 18 ತಾಸು ಸೈನಿಕ ಡ್ಯೂಟಿಯಲ್ಲಿ ಕೆಲಸ ಮಾಡಿಕೊಂಡು ಆನಂತರ ರಾತ್ರಿ ಕೆಲಸ ಮಾಡೋದರ ಮೂಲಕ ಅವರು ನಿರಂತರವಾಗಿ ಅಭ್ಯಾಸ ಮಾಡಿದ್ರು. ಆದ್ದರಿಂದ ಅವರು ಧ್ಯಾನ್ ಸಿಂಗ್ ಬದಲಿಗೆ ಧ್ಯಾನ್ ಚಂದ್ ಆದರು. ಇದು ಎಲ್ಲರೂ ನೆನಪಿಟ್ಕೊಳ್ಬೇಕು. ಯಾರು ಸತತವಾದಂತಹ ಪರಿಶ್ರಮ ಪಡ್ತಾನೋ ಅವನು ಮಾತ್ರ ಮೇಲಕ್ಕೆ ಹೋಗಲಿಕ್ಕೆ ಸಾಧ್ಯ. ಆದ್ದರಿಂದ ಹಾಗೆ ಧ್ಯಾನ್ ಚಂದ್ ಅವರು ಈ ಹಾಕಿಯಲ್ಲಿ 1,000 ಗೋಲುಗಳನ್ನು ಹೊಡೆದಂತಹ ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಧ್ಯಾನ್ ಸಿಂಗ್ ಅವರು ಹಾಕಿಯಲ್ಲಿ ಕ್ರಿಕೆಟ್ ರನ್ ಆಗಲ್ಲ, ತೆಂಡೂಲ್ಕರ್ ಹೊಡೆದಾಗೆ 30,000 ರನ್ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗೋಲ್ ಹೊಡೆಯುವುದಂದ್ರೆ ತುಂಬ ಕಷ್ಟ. ಕೇವಲ ಹಾಕಿಯಲ್ಲಿ 3 ಸ್ವರ್ಣ ಪದಕ, 28ರಲ್ಲಿ, 32ರಲ್ಲಿ, 36ರಲ್ಲಿ ಸತತ 3 ಚಿನ್ನದ ಪದಕವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತಕ್ಕೆ ತಂದುಕೊಟ್ಟಂತಹ ಅತ್ಯಂತ ಹಾಕಿ ಮಾಂತ್ರಿಕನಾದಂತಹ ಧ್ಯಾನ್ ಚಂದ್ರು. ಇದು ಮೊದಲನೇದಾಗಿ ಪರಿಶ್ರಮ, ಶ್ರದ್ಧೆ ಇದ್ರೆ ಮೇಲಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಹೇಳುವುದಕ್ಕೆ ಒಂದು ಉದಾಹರಣೆ. ಎರಡನೇದು ಮತ್ತೊಂದು ಒಬ್ಬ ದೇಶ ಪ್ರೇಮಿ. 1936ರಲ್ಲಿ ಭಾರತದ ವಿರುದ್ಧ ಜರ್ಮನಿ ಫೈನಲಿಗೆ ಬಂತು. ಆ ಸಂದರ್ಭದಲ್ಲಿ ಭಾರತ ಜರ್ಮನಿಯನ್ನು ಸೋಲಿಸಿ ಚಾಂಪಿಯನ್ ಆಯಿತು. ಆ ಸಂದರ್ಭದಲ್ಲಿ ಅಲ್ಲಿರುವ ಅಡಾಲ್ಫ್ ಹಿಟ್ಲರ್, ಅಲ್ಲಿಯ ಒಂದು ರಾಷ್ಟ್ರಪತಿ ಏನಿದ್ದಾನೆ ಅವರು ಅವನನ್ನು ಕರೆದು, ನಿನಗೆ ಇಲ್ಲಿ ಮೇಜರ್ ಎನ್ನುವಂತಹ ಒಂದು ಪದವಿಯನ್ನು ಕೊಡ್ತೇನೆ, ಹಾಗೂ ನೀವು ನಮ್ಮ ದೇಶಕ್ಕೆ ಬಾ ಅಂತಕೊಂಡು ಹೇಳ್ತಾನೆ. ಆದರೆ ನಾನು ಭಾರತಕ್ಕೆ ಆಡ್ತೀನಿ ಅಂತಕೊಂಡು ಅವರು ಹೇಳಿದರು. ಯಾರೇ ಆಗಿದ್ರೆ ಇಂದಿನ ದಿನಗಳಲ್ಲಿ ನಮ್ಮ ಅನೇಕ ಜನರು ನಮ್ಮನ್ನು ಮಾರ್ಕೊಂಡು ಬೇರೆ ದೇಶಗಳಿಗೆ ಹೋಗಿರೋದನ್ನು ಕಾಣ್ತೀವಿ. ಆದರೆ ಒಬ್ಬ ದೇಶ ಪ್ರೇಮಿಯಾಗಿ ನಿರಂತರವಾಗಿ ಅವರು ಈ ದೇಶಕ್ಕಾಗಿ 49ರ ತನಕನೂ ಆಡಿದ್ರು. ಆದರೆ 40ರಲ್ಲಿ 44ರಲ್ಲಿ ನಮಗೆ ಒಲಿಂಪಿಕ್ಸ್ ಆಗಲಿಲ್ಲ. ಆದರೂ ಅವರು ತರಬೇತುದಾರರಾಗಿ ನಮ್ಮ ದೇಶಕ್ಕೆ ಸತತ 5 ಚಿನ್ನದ ಪದಕ ತಂದುಕೊಡೋದ್ರಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಂಥವರು. ಅವರ ಒಂದು ದಿನ, ಅವರು ಯಾಕೆ ಈ ರೀತಿಯಾಗಿ ಅವರ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸ್ತಾರೆ ಅಂದರೆ, ಒಂದು ಆದರ್ಶವಾದಂತಹ ಒಂದು ವ್ಯಕ್ತಿತ್ವವುಳ್ಳವರು. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ, ಸುಬೇದಾರನ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಎಷ್ಟು ಮೇಲಕ್ಕೆ ಹೋಗಬಹುದು ಹೇಳೋದಕ್ಕೆ ಒಂದು ಉದಾಹರಣೆ. ಹಾಗೂ ಅವರು ಹೊಡೆದಂತಹ ಒಂದು ಗೋಲುಗಳ ದಾಖಲೆಗಳು ಇನ್ನೂ ತನಕ ಯಾರು ಮುರಿದಿಲ್ಲ. ಒಲಿಂಪಿಕ್ನಲ್ಲಿ 11 ಗೋಲುಗಳನ್ನು ಹೊಡೆದಿದ್ದಾರೆ. 3 ಫೈನಲ್ಗಳಲ್ಲಿ ಒಟ್ಟಾರೆ ಅವರ ಮ್ಯಾಚಲ್ಲಿ 11 ಗೋಲುಗಳನ್ನು ಹೊಡೆದು ಆ ದಾಖಲೆ ಇನ್ನೂ ಕೂಡ ಮುಗಿದಿಲ್ಲ. 24-1ರಲ್ಲಿ 2ನೇ 30ರಲ್ಲಿ ನಡೆದಂಥ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ ಅವರು
24 ಗೋಲುಗಳಿಂದ ಅಮೆರಿಕವನ್ನು ಸೋಲಿಸಿ ಆ ದಾಖಲೆಯನ್ನು ಕೂಡ ಮುರಿದಿಲ್ಲ. ಈ ರೀತಿಯಾದಂಥ ಅನೇಕ ದಾಖಲೆಗಳನ್ನು ಮಾಡಿದ ಜೊತೆಗೆ ಅವರ ರೂಪ್ ಸಿಂಗ್ ಅವರು ಮಾಡಿದಂತಹ ಈ ಜೋಡಿ, ಅಣ್ಣದ ಸಹೋದರರು ಮಾಡಿದಂತಹ ಜೋಡಿ ಮಾಡಿದ ದಾಖಲೆ ಮುರಿಯದ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರ ಹೆಸರಲ್ಲಿ ಇಂದು ಧ್ಯಾನ್ ಚಂದ್ ಎನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ, ಅರ್ಜುನ ಪ್ರಶಸ್ತಿಯನ್ನು ಕೊಡ್ತಾರೆ. ಹೀಗೆ ಅನೇಕ ಅವರ ಈ ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದು ನಮ್ಮ ಭಾರತದ ಕೇಂದ್ರ ಸರ್ಕಾರ ಅರ್ಜುನ ಪ್ರಶಸ್ತಿ, ಧ್ಯಾನ್ ಚಂದ್ ಪ್ರಶಸ್ತಿ, ಹಾಗೆ ಇನ್ನು ಹಲವಾರು ರೀತಿಯ ಪ್ರಶಸ್ತಿಗಳನ್ನು ಕೊಡ್ತಾರೆ. ಕರ್ನಾಟಕ ಸರ್ಕಾರ ಏಕಲವ್ಯ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ಅಂತಹ ಈ ಮಹನೀಯ ದಿನವನ್ನು ನಾವು ಇಂದು ಈ ಒಂದು ದಿವಸ ಆಚರಿಸ್ತಾ ಇದ್ದೇವೆ. ಆ ದಿನವನ್ನು ನಾವೆಲ್ಲರೂ ಕೂಡ ಈ ಒಂದು ಹ್ಯಾಂಡ್ಬಾಲ್ ಆಟವನ್ನು ಆಡೋದ್ರ ಮೂಲಕ ಅವರ ಒಳ್ಳೆಯ ಗುಣಗಳನ್ನು ನಮ್ದಾಗಿಸ್ಕೊಂಡು ಹೇಳ್ತಾ, ಹಾಗೂ ಈ ಹ್ಯಾಂಡ್ಬಾಲ್ ಆಟವನ್ನು ಯಾವಾಗಲೂ ಕಳೆದ 4 ವರ್ಷವೂ ದೇವಮಾತಾ ಶಾಲೆಯೇ ಸಂಘಟನೆ ಮಾಡಿತು. ಅದರ ಮೊಟ್ಟ ಮೊದಲನೇ ಬಾರಿಗೆ KPS ಮಂಟಪದವು ಶಾಲೆಯಲ್ಲಿ ರೋಹಿಣಿ ಟೀಚರ್ ಮತ್ತು ಸಂತೋಷ್ ಸರ್ ಅವರ ನೇತೃತ್ವದಲ್ಲಿ ಈ ಮ್ಯಾಚನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅದರ ದೇವಮಾತಿನಿಂದ ಹೊರಗಡೆ ಇನ್ನೂ ಮಾಡೇ ಇರಲಿಲ್ಲ. ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾ ಇರೋದು. ಈ ಶಾಲೆಯಲ್ಲಿ ಸಂಘಟನೆ ಮಾಡಿದಂತಹ ಈ ಶಾಲೆಯ ಮುಖ್ಯ ಶಿಕ್ಷಕ ಸಂತೋಷ್ ಸರ್ ಅವರಿಗೂ ಹಾಗೂ ಇಲ್ಲಿಯ ಶಿಕ್ಷಕರಾದಂತಹ ರೋಹಿಣಿ ಮೇಡಮ್ ವಿಶೇಷವಾದ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮ್ಯಾಜಿಷಿಯನ್ ಎಂದೇ ಪ್ರಸಿದ್ಧರಾದಂತಹ ಹಾಕಿ ಮಾಂತ್ರಿಕ ಶ್ರೀ ಕ್ರೀಡಾ ತಾರೆ ಧ್ಯಾನ್ ಚಂದ್ ಅವರ ಕುರಿತು ನಮಗೆ ಜ್ಞಾನವನ್ನು ಧಾರೆ ಎರೆದಂತಹ ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂತಹ ಶ್ರೀ ವಿಷ್ಣು ನಾರಾಯಣ ಹೆಬ್ಬಾರ್ ಸರ್ ತಮಗೆ ಹೃತ್ಪೂರ್ವಕ ವಂದನೆಗಳು. ನಾವು ಇಲ್ಲಿ ಕೆಲವು ಮಿತ್ರರನ್ನು ಸ್ವಾಗತಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಒಬ್ಬರು ಹೊಸಕುರಲ್ ತೊಕ್ಕೋಟು ಇದರ ಮಿತ್ರರಾದಂತಹ ಶ್ರೀ ಜಯಂತ್ ಸಂಕೋಳಿಕೆ ಇವರು ನಮ್ಮ ಮುಂದೆ ಇದ್ದಾರೆ. ಅವರಿಗೆ ನಾವು ಅವರ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ ಹಾಗೂ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ನಮ್ಮೊಂದಿಗಿದ್ದಾರೆ, ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿ ನಮಗೆ ಇಲ್ಲಿ ತೀರ್ಪುಗಾರರಾಗಿ MPED ನ ಸ್ಟೂಡೆಂಟ್ಸ್ಗಳು ನಮ್ಮೊಂದಿಗೆ ಹಾಜರಿದ್ದಾರೆ. ಶ್ರೀಯುತ ಪ್ರಮಿತ್ ಅವರು, ಅದೇ ರೀತಿ ಶ್ರೀಯುತ ಶರತ್ ಅವರು. ಅವರ ಇರುವಿಕೆಯನ್ನು ಗುರುತಿಸಿ ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ, ಈ ಕೂಟಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ವಂದನಾರ್ಪಣೆ. ನಮ್ಮ ಈ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಸಹಕರಿಸಿದವರು, ಅದರ ರೂವಾರಿಯಾದವರು ನಮ್ಮ ಮುಖ್ಯಸ್ಥರು. ಅದೇ ರೀತಿ ಅದರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತವರು ನಮ್ಮ ದೈಹಿಕ ಶಿಕ್ಷಕರಾದಂಥ ಶ್ರೀಮತಿ ರೋಹಿಣಿ ಮೇಡಮ್. ಈಗ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ, ನಮ್ಮ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ ಎಲ್ಲರನ್ನು ಒಂದೇ ಮಾತಿನಲ್ಲಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಧನ್ಯವಾದ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದಂತ ಮೇಡಮ್ ತಮಗೂ ಧನ್ಯವಾದಗಳು.
ವಾಲಂಟಿಯರ್ಸ್ನವರು ಇನ್ನು ಕೂಡ ಯಾರಾದರೂ ಉಪಹಾರ ಸೇವಿಸಲಿಕ್ಕೆ ಬಾಕಿ ಇದ್ರೆ ನೀವು ಉಪಹಾರ ಕೌಂಟರ್ಗೆ ತೆರಳುವಂಥದ್ದು ವಾಲಂಟಿಯರ್ಸ್ನವರು. ಅದೇ ರೀತಿ ಶಿಕ್ಷಕರು. ಸೀಟಿ ಕೇಳಿ. ನೋಡಿ, ಎರಡು ಕೈಯಲ್ಲಿ ಡ್ರಿಬಲ್ ಮಾಡಿದ್ರೆ ಫೌಲ್. ಒಂದ್ಸಲ ಹೇಳೋದಕ್ಕೆ ಸೀಟಿ ಕೇಳಬೇಕು ಮಕ್ಕಳೇ, ನೆನ್ಪಿಟ್ಟುಕೊಡಿ. ಎರಡು ಕೈಯಲ್ಲಿ ಡ್ರಿಬಲ್ ಮಾಡಿದ್ರೆ ಫೌಲ್. ಸೀಟಿ ಆದ ಕೂಡ ಕೇಳಿ. ಒಂದು ಸರ್ಕಾರಿ ಪ್ರೌಢಶಾಲೆ ಸಾಲತ್ತೂರು 1, ಹಾಗೆ ಓಂ ಜನಹಿತಾಯ 1.